ಮಂಗಳೂರಿನ ಸದ್ಗುರು ಫಿಟ್ನೆಸ್ ಅಂಡ್ ಸ್ಪೋರ್ಟ್ಸ್ ವತಿಯಿಂದ ಬ್ಯಾಂಕ್ ಆಫ್ ಬರೋಡಾ ಸಹಭಾಗಿತ್ವದಲ್ಲಿ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಕೊರಗಪ್ಪ ಮೆಮೋರಿಯಲ್ ಹಾಲ್ನಲ್ಲಿ 2 ದಿನಗಳ ಕಾಲ ನಡೆದ ಕರ್ನಾಟಕ ಸ್ಟೇಟ್ ಮೆನ್ ಅಂಡ್ ವಿಮೆನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019ನ ಸಮಾರೋಪ ಸಮಾರಂಭ ನಡೆಯಿತು. ಎರಡು ದಿನಗಳ ಕಾಲ ಯಶಸ್ವಿಯಾಗಿ ನಡೆದ ಕರ್ನಾಟಕ ಸ್ಟೇಟ್ ಮೆನ್ ಅಂಡ್ ವಿಮೆನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019ನ ಸಮಾರೋಪ ಸಮಾರಂಭಕ್ಕೆ ಭಾರತ ಹಾಕಿ ತಂಡದ ಉಪನಾಯಕ ಎಸ್ವಿ ಸುನಿಲ್ ಆಗಮನ ವಿಶೇಷ ಆಕರ್ಷಣೆಯಾಗಿತ್ತು. ಇದೇ ವೇಳೆ ಸದ್ಗುರು ಫಿಟ್ನೆಸ್ ಅಂಡ್ ಸ್ಪೋರ್ಟ್ಸ್ ವತಿಯಿಂದ ಅವರನ್ನು ಸನ್ಮಾನಿಸಿ ಸ್ಮರಣಿಕೆಯನ್ನ ನೀಡಲಾಯಿತು. ಬಳಿಕ ಮಾತನಾಡಿದವರು, ಈ ಸ್ಪರ್ಧೆಯನ್ನ ಆಯೋಜನೆ ಮಾಡಲು ಪ್ರದೀಪ್ ಆಚಾರ್ಯರವರು ಬಹಳಷ್ಟು ಶ್ರಮಪಟ್ಟಿದ್ದಾರೆ. ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿರುವ ಪ್ರತಿಯೊಬ್ಬರಿಗೂ ಕೂಡ ಒಂದು ಸ್ಪರ್ಧೆಯಿಂದ ಮೇಲೆ ಸೋಲು ಗೆಲುವು ಇದ್ದೇ ಇದೆ. ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಂಡು ಮುಂದೆ ಹೋದಾಗ ಮಾತ್ರ ಏನಾದರೂ ಸಾಧಿಸಲು ಸಾಧ್ಯ. ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಂತ ಹೇಳಿದ್ರು. ಪ್ರದೀಪ್ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಇದಕ್ಕೋಸ್ಕರ ಅಂತ ನನಗೆ ಅಪ್ಡೇಟ್ ಬರ್ತಾಯಿತ್ತು. ಯಾಕಂದರೆ ಯಾವಾಗಲೂ ಅವ್ರ ಪಿಕ್ಚರ್ಸ್ನ ಶೇರ್ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ಇಲ್ಲ ಅನ್ಲಿಕ್ಕೆ ಆಗಿಲ್ಲ ನನಗೆ. ಹಾಗೂ ಈ ಚಾಂಪಿಯನ್ಶಿಪ್ನ ಎಷ್ಟು ಅವ್ರು ಮನಸ್ಸಿಂದ ಮಾಡಿದ ಅಂತ ನೋಡಿದರೆ ಗೊತ್ತಾಗ್ತಾ ಉಂಟು ನನಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಮತ್ತು ಇಲ್ಲಿ ಬಂದಿರೋ ಎಲ್ಲ ಅಥ್ಲೀಟ್ಸ್ಗೆ ಅವರು ನಾನು ನನ್ನ ಸೈಡಿಂದ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಆಟದಲ್ಲಿ ಸೋಲು ಗೆಲುವು ಇದ್ದಿದೆ. ಅದನ್ನ ಯಾರು ಚಾಲೆಂಜಾಗಿ ತೊಗೊಂಡು ಮುಂದೆ ಹೋಗ್ತಾರೆ ಅವರೇ ಒಂದು ಮುಂದಿನ ದಿನ ಅಲ್ಲಿ ಏನಾದ್ರು ಒಂದು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಳಿಕ ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್ ಎಂಜೆ ನಾಗರಾಜ್ ಮಾತನಾಡಿ, ಇಲ್ಲಿ ಗೆದ್ದವರು ಮುಂದೆ ನ್ಯಾಷನಲ್ ಲೆವೆಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ನನಗೆ ವಿಶ್ವಾಸವಿದೆ, ನೀವು ನಮ್ಮ ದೇಶ, ನಮ್ಮ ರಾಜ್ಯ ಹೆಮ್ಮೆ ಪಡುವಂತೆ ಮಾಡ್ತೀರಾ. ಮತ್ತು ಕ್ರೀಡಾಪಟುಗಳಾದ ನೀವು ಕೇವಲ ಕ್ರೀಡೆ ಮಾತ್ರವಲ್ಲದೆ ನಿಮ್ಮ ಭವಿಷ್ಯದ ವೃತ್ತಿಯ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ನಿಮಗೆ ಎಲ್ಲಾ ಕ್ಷೇತ್ರಗಳಲ್ಲಿ ಮೀಸಲಾತಿಗಳಿವೆ, ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಹೇಳಿದ್ರು. ನನ್ನ ಒಂದು ಸಣ್ಣ ಮಾತಂದರೆ ವಿತೌಟ್ ಡೋಂಟ್ ಮಿಸ್ಟೇಕ್, as a senior person, put in 13 years of service, I have seen, many sports persons, they don't come up in the official career. Though you get, reservation or anything and some, good placement, I request you parallelly concentrate on your, official career also. Because once your sports career comes to end, after that, your official career should not commit, close that. Like, for example, we have got so many sports persons in a bank, like weightlifters or anybody. Those who enter as a clerk, they should not remain as a clerk. ಬಳಿಕ 2 ದಿನಗಳ ಕಾಲ ನಡೆದ ಎಲ್ಲಾ ವಿಭಾಗದ ಸ್ಪರ್ಧೆಯ ವಿಜೇತರಿಗೆ ನೆರೆದಿದ್ದ ಗಣ್ಯರು ಬಹುಮಾನ ವಿತರಿಸಿದರು. ಇನ್ನು ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಮೂಲೆಯ ಸುಮಾರು 400ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಭಾಗವಹಿಸಿದ್ರು. ಈ ಸಂದರ್ಭ ಎಸ್ಎಸ್ ಶೇಟ್ ಜ್ಯುವೆಲ್ಲರ್ಸ್ ಅಂಡ್ ಡೈಮಂಡ್ಸ್ ಹೌಸ್ನ ಪ್ರಶಾಂತ್ ಶೇಟ್, ಕಿನಿಗೋಳಿ ಅನುಗ್ರಹ ಜ್ಯುವೆಲ್ಲರ್ಸ್ನ ಮಾಲಕರಾದ ಪೃಥ್ವಿರಾಜ್ ಆಚಾರ್ಯ, ಏಕಲವ್ಯ ಪ್ರಶಸ್ತಿ ವಿಜೇತ ಇಂಡಿಯನ್ ಪವರ್ ಲಿಫ್ಟಿಂಗ್ನ ಕಾರ್ಯದರ್ಶಿ ಸತೀಶ್ ಕುಮಾರ್ ಕುದ್ರೋಳಿ, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷ ಎಸ್ ಸದಾನಂದ ಶೆಟ್ಟಿ, ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019ನ ಆಯೋಜಕ, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ 2019ನ ಬೆಸ್ಟ್ ಲಿಫ್ಟರ್ ಪ್ರದೀಪ್ ಕುಮಾರ್ ಆಚಾರ್ಯ ಮತ್ತಿತರರು ಉಪಸ್ಥಿತರಿದ್ದರು. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.